promos and gifts. Then available special making charges to this festive season. Shop and make up prizes for Maldives or Dubai Expo days. Festive will be from November 2021 to March 2022. And today we have chief guests. We have Padma Shri Kajaba, one of the chief guests here. So I'm requesting Mr. Hafiz, our City Hall Bangalore branch manager Hafiz, to hand over this bouquet to Kajaba. Is a corporate management profession. I'm requesting Aziz Abdul Aziz, one of our City Halls manager, to hand over this flower to Naveen sir. And we have our guest Munir Vengare. He is a corporate development management profession. I'm requesting Imran, City Halls marketing manager, to hand over this Munir Vengare. Welcome to this program. And we have one more guest, Mr. Riyaz Dandolo, President of Talent Research Foundation. I am requesting to hand out this flower bouquet to Riyaz Dandolo. Riyaz Dandolo, welcome to this program. Okay, and one more guest we have Rafiq Masar. So everyone is know about him. He's our guest here. Requesting Mr. Rafiq to hand over this bouquet to Rafiq Masar. Rafiq Masar, welcome to this program. Please, winner of Raju Saka Award, Padma Shri Kajaba Saka. Thank you sir for organizing this program. ಈ ಸಿಟಿ ಕೋರ್ಟ್ನ ಮಾಲೀಕರಿಗೆ ನಾನು ಋಣಿಯಾಗಿದ್ದೇನೆ. ಯಾಕೆಂದರೆ 2 ಜನ ಬಡವರ ಕೈಯಲ್ಲಿ ಹಗ್ಗದ ನಾಳೆ ಕಟ್ಟು ಮಾಡುವ ಒಂದು ಅವಕಾಶ ಕೊಟ್ಟ ಈ ಸಿಟಿ ಮಾಲೀಕರಿಗೆ ನಾನು ಋಣಿಯಾಗಿದ್ದೇನೆ. ಬಡತನ ಅಂತ ಯುದ್ಧದಲ್ಲಿ ನೋಡಿ ನೀವು ಮಾಡಿ ಕೆಲಸ ನನಗಿಂತ ಅವಕಾಶ ಕೊಡೋದು ಸ್ವಲ್ಪ ನನಗೆ ಭಾಳ ದುಃಖದ ಸಂಗತಿ. ಇದರ ಉದ್ಘಾಟನೆ ನಾನು ಮಾಡಬೇಕಂತಲ್ಲ ಅವನು ಮಾಡಬೇಕು ಆದರೆ ನನಗೆ ಭಾಳ ಬೇಜಾರಾಗ್ತದೆ. ಇಡೀ ಸಿಟಿ ಮಾಡಬೇಕು ಮನೆ ಮಾಡಬೇಕು ಅವಕಾಶ ನಾವು ಒಳ್ಳೆಯದಲ್ಲ. ಆದರೆ ಏನೋ ನನ್ನ ಕೈ ಕೊಟ್ಟಿದ್ದಾರೆ ಅವರು ಬಡತನ ನಿಮ್ಮಂಥವರು ಕೊಟ್ಟದಕ್ಕೆ ನಾನು ಭಾಳ ಸಂತೋಷದಿಂದ ಅಭಿನಂದನೆ ಕೊಡ್ತೇನೆ. ಈ ಸಿಟಿ ಇನಿ ಕೂಡ ನನ್ನ ತರದ ಬಡತನ ಇದ್ದರೆ ಸಿಟಿ ಮಾಲೀಕರಿಗೆ ನಮ್ಮ ತರದ ಲಕ್ಷಾಂತರ ಸಹಾಯ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಳ್ಳಿ. ಈ ಸಿಟಿ ಮಾಲೀಕರು ಕೂಡ ಒಳ್ಳೆ ಬೆಲೆ ನನಗೂ ಒಂದು ಮತ್ತೊಂದು ಸಿಟಿ ಮಾಲೀಕರಿಗೆ ಮಂಗಳೂರು ಈ ಕಂಗನಾಡಿ ಕೋಆಪರೇಟಿವ್ ಇದ್ದಾರೆ ಮಾಲೀಕರೆಲ್ಲ ಇದ್ದಾರೆ. ಒಂದು ಬೇರೆ 2 ಸಲ ಬಂದಿದ್ದೆ ನಿಮಗೆ ನಾನು ಈ ಅವಕಾಶ ಕೊಟ್ಟದಕ್ಕೆ ಅಲ್ಲಾಹ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೆ ಶಿಕ್ಷಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಮತ್ತೆ ಒಂದು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೇ ನನ್ನ ದೂರದರ್ಶನ ತೋರಿಸಿದ್ದಾರೆ. ಇಲ್ಲಾಂದ್ರೆ ಸಿಟಿ ಮಾಲೀಕ ನನ್ನನ್ನು ಕೂಡ
ನಾಡಗಟ್ಟು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಸಾಧ್ಯ ಇರಲಿಲ್ಲ. ನಿಮಗೂ ಕೂಡ ಮಾಧ್ಯಮ ಮಿತ್ರರನ್ನು ವಂದಿಸಿ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ. ಹರೇ ಜಪ್ ಜಪ್ ಜಪ್. Naveen is also the corporator of Bangalore Film Corporation to say few words here. That Padma Shri Award winner Ajaba to be with him, and over much glad and very gracious to be with him in this auspicious company. ತುಂಬಾ ಸಂತೋಷ ಆಗ್ತದೆ. ಇವತ್ತು ನಮ್ಮ ಪದ್ಮಶ್ರೀ ಅಜಬ್ಬರೊಟ್ಟಿಗೆ ನಾನು ಕೂಡ ಒಂದು ಅತಿಥಿ ಆಗಿದ್ದೇನೆ ಅಂತ. ಅವರ ಸಿಂಪ್ಲಿಸಿಟಿ ನೋಡ್ತಾ ಇದ್ದೇನೆ, ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇನೆ, ಅವರ ಬಗ್ಗೆ ತಿಳಿದುಕೊಂಡಿದ್ದೇನೆ. ಅಂದ್ರೆ ಇವತ್ತು ಭಾರತ ಸರ್ಕಾರ ಅವರನ್ನು ಒಂದು ಪದ್ಮಶ್ರೀ ಅವಾರ್ಡಿಗೆ ಅವರು ಅರ್ಹರಾಗಿದ್ದಾರೆ ಅಂತ ಘೋಷಿಸಿದ ಮೇಲೆ ನಾವು ತುಂಬಾ ಸಂತೋಷ. ಮಂಗಳೂರು ನಗರ ಕೂಡ ಒಂದು ಹೆಮ್ಮೆಯ ವಿಚಾರ ನಮಗೆ. ನಮ್ಮಲ್ಲಿ ಇಲ್ಲಿ ಪದ್ಮಶ್ರೀ ಸಿಕ್ಕಿದವರು ಬಹುಶಃ ತುಂಬಾ ಕಡಿಮೆ ಇದ್ದಾರೆ ಈಗಿನ ನಾವು ಹಿಂದಕ್ಕೆ ನೋಡುವಾಗ. ನನ್ನ ವಾರ್ಡಿಗೆ ಮದರ್ ತೆರೇಸ್ ಅವರು ಹಲವು ವರ್ಷ 20 ವರ್ಷ ಮೊದಲು ವಿಸಿಟ್ ಮಾಡಿದ್ರು. ನನಗೆ ಒಂದು ಅವಕಾಶ ಸಿಕ್ಕಿತ್ತು. ನಾನಾಗ ಚಿಕ್ಕನಾಗಿದೆ, ಯೂತ್ ಕಾಂಗ್ರೆಸ್ ಒಂದು ಕಾರ್ಯಕರ್ತನಾಗಿದ್ದೆ. ನನಗೆ ಒಂದು ಅವರಿಗೆ ಭೇಟಿ ಕೊಡುವ ಒಂದು ಅವಕಾಶ ಇತ್ತು. ಇವತ್ತು ನನಗೆ ಅಜ್ಜಬ್ಬರೊಟ್ಟಿಗೆ ಒಂದು ಅವರೊಟ್ಟಿಗೆ ಒಂದು ನಿಂತುಕೊಂಡು ಫೋಟೋ ತೆಗೆಯುವಂತ ಕೂಡ ನನಗೆ ಒಂದು ಭಗವಂತನು ನನಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತದೆ. ಅವರ ಮಾಡುವಂತ ಕೆಲಸಗಳು, ಅವ್ರು ಹೇಳಿದ ಪ್ರಕಾರ ಅವರು ಸ್ಟೇಟ್ ಬ್ಯಾಂಕ್ ಅಲ್ಲಿ ಕಿತ್ತಳೆ ಹಣ್ಣನ್ನು ಮಾರಿ ಅವರ ಜೀವನ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು, ಬಹುಶಃ ಅವರ ಹೆಂಡತಿ ಕೂಡ ತುಂಬಾ ಅನಾರೋಗ್ಯವಾಗಿದ್ದಾರೆ, ಕೇಳುವರಿಲ್ಲ. ಹಾಗೆ ಅದೇ ಬೇಸರದಲ್ಲಿ ಅವರು ಕೂಡ ಇದ್ದಾರೆ. ಅವರಿಗೆ ಒಂದೇ ಉದ್ದೇಶ, ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಕಲಿಸಬೇಕಂತ. ಆ ಉದ್ದೇಶದಿಂದ ಅವರು ಮಾಡಿದಂತ ಸಂಪಾದನೆಯನ್ನು ಅವರು ಸಾರ್ವಜನಿಕರು ಅವರ ಊರಿನವರಿಗೆ ಕೊಟ್ಟಿದ್ದಾರೆ. ಬಹುಶಃ ಅವ್ರು ನೋಡೋಗಲ್ಲಿ ಅವ್ರಿಗೆ ಗೊತ್ತಾಗ್ತದೆ, ನಮ್ಗೆ ಗೊತ್ತಾಗ್ತದೆ ಅವರು ಯಾವ ರೀತಿಯಲ್ಲಿ ಜೀವನ ಮಾಡ್ತಾರೆ ಅಂತ. ಅದು ನಾವು ತಿಳ್ಕೊಳ್ಬೇಕು. ಸಿಂಪ್ಲಿಸಿಟಿಯಲ್ಲಿದ್ದಾರೆ. ಪದ್ಮಶ್ರೀ ಅತಿ ಎತ್ತರಕ್ಕೆ, ಮಂಗಳೂರಿನ ಇಷ್ಟು ಜನ ಇದ್ದಾರೆ, ಲಕ್ಷಗಟ್ಟಲೆ, ಮಂಗಳೂರು ನಗರದಲ್ಲಿ 6 ಲಕ್ಷ ಜನರಿಗಿಂತ ಅತಿ ಎತ್ತರಕ್ಕೆ ಅವರ ಹೆಸರಿದೆ. ನಮ್ಗೆ ಅದೊಂದು ತುಂಬಾ ಸಂತೋಷ. ಯಾಕೆಂದ್ರೆ ಡಾಕ್ಟರ್ BM ಹೆಗ್ಡೆ ಅವರೊಟ್ಟಿಗೆ ಅವರಿಗೆ ಕೂಡ ಒಂದು ಅವಕಾಶ ಬಂದಿದೆ. ಜಬರವರು ಅವರ ಮುಂದಿನ ಯೋಜನೆ ನನ್ನ ಹತ್ರ ಈಗ ಮಾತಾಡುವಾಗ ಹೇಳಿದರು, ನನಗೊಂದು ಡಿಗ್ರಿ ಕಾಲೇಜ್ ಮಾಡುವಂತ ಒಂದು ಕನಸಿದೆ ನವೀನ್ ಸರ್ ಅಂತ. ಖಂಡಿತವಾಗಿ ಅವರಿಗೆ ನಮ್ಮ ಊರಿನ ಎಲ್ಲ ದಾನಿಗಳ ಮುಖಾಂತರ ಖಂಡಿತವಾಗಿ ಅವರ ಕನಸು ನನಸಾಗಬಹುದು. ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಸೇರಿಕೊಂಡು ಅವರ ಕನಸನ್ನು ನನಸು ಮಾಡುವ. ಯಾಕಂದ್ರೆ ಅವರಿಂದ ಬೇರೆಯವರು ಕಲಿಬೇಕು. ನಾವು ದುಡ್ಡ ಹಣದಲ್ಲಿ ಸಾರ್ವಜನಿಕರಿಗೆ, ನನ್ನ ಮಿತ್ರರಿಗೆ, ಅಲ್ಲಿ ಇರುವಂತ ಜನರಿಗೆ ನಾವು ಏನ್ ಕೊಡ್ತೇವೆ ಅಂತ ನಾವು ಅದು ಅವರಿಂದ ನಾವು ಕಲಿಬೇಕು. ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯನಾಗಿ, ಈ ವಾರ್ಡಿನ ಕಾರ್ಪೊರೇಟರ್ ಆಗಿ, ಸಿಟಿ ಗೋಲ್ಡ್ನವರು ಯಾವಾಗಲೂ ನನಗೆ ಈ ಫಂಕ್ಷನ್ಗೆ ನಾನು ಹಲವು ಬಾರಿ ಬಂದಿದ್ದೇನೆ, 2-3 ಸಲ ಬಂದಿದ್ದೇನೆ. ಇವರ ಆಡಳಿತ ವರ್ಗ ಹಾಗೂ ಸಿಬ್ಬಂದಿಯವರು ಗ್ರಾಹಕರಿಗೆ ಕೊಡುವಂತಹ ರೆಸ್ಪೆಕ್ಟ್, ಅಂದ್ರೆ ಅವರು ಒಳಗೆ ಬರುವಾಗಲೇ ಆ ಚಿನ್ನಾಭರಣ ಖರೀದಿ ಮಾಡುವಂತ ಆಗ್ತದೆ. ಇಲ್ಲಿ ಒಳಗೆ ಬರುವಾಗಲೇ ಮಾಡುವಂತ, ಅಂದ್ರೆ ಯಾರು ಖರೀದಿ ಮಾಡದೆ ಯಾರು ಹೋಗೋದಿಲ್ಲ ಅಂತ ರೆಸ್ಪೆಕ್ಟ್ ನೀವು ಕೊಡ್ತಿದ್ರಿ. ಅದನ್ನು ಮುಂದಕ್ಕೆ ಬೆಳೆಸಿ. ಅಜ್ಜಪ್ಪನವರ ಆಶೀರ್ವಾದ ನಿಮ್ಗೆ ಇದೆ. ಮಂಗಳೂರು ಮಹಾನಗರ ಪಾಲಿಕೆಯ ಸಹಕಾರ ಕೂಡ ನಿಮ್ಗೆ ಇದೆ. ಮುಂದಕ್ಕೆ ದೇವರು ನಮ್ಗೆಲ್ಲರಿಗೆ ಆಶೀರ್ವದಿಸಲಿ, ಕರುಣಿಸಲಿ ಅಂತ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ಮುಸ್ಲಿಂ ಶುಭಕಾಮನೆಗಳು. ಅಸ್ಸಲಾಮು ವರಹಮತುಲ್ಲಾಹಿ ವಬರಕಾತುಹು. ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಇಮ್ರಾನ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪದ್ಮಶ್ರೀ ಪುರಸ್ಕೃತ ಗೌರವಾನ್ವಿತ ಹಾಜಬ್ಬರ್ ಅವರ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳುವಾಗ ನಾನು ಕೂಡಲೇ ಒಪ್ಪಿದ್ದೇನೆ, ಖಂಡಿತವಾಗಿ ನಾನು ಬರ್ತೇನೆ ಎಂಬುವಂಥದ್ದು. ಅವರೊಂದಿಗೆ ವೇದಿಕೆ ಹಂಚುವಂತಹ ಒಂದು ಅವಕಾಶವನ್ನು ನನಗೆ ಮಾಡಿಸಿಕೊಟ್ಟಂತ ಸಿಟಿ ಗೋಲ್ಡ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರತಕ್ಕಂತ ನನ್ನ ಸಹಪಾಠಿಯಾಗಿರ್ತಕ್ಕಂಥ ನವೀನ್ ಡಿಸೋಜ ಅವರೇ, ಅದೇ ರೀತಿ ರಿಯಾಜ್ ಕನ್ನೂರ್ ಅವರೇ, ರಫೀಕ್ ಮಾಸ್ಟರ್ ಅವರೇ, ನಮ್ಮ ಬಸವರಲ್ಲಿ ವಿದ್ಯಾಧರ್ ಶೆಟ್ಟಿ ಅವರೇ, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಗಳೇ, ಅದೇ ರೀತಿ ಎಲ್ಲ ಸ್ಟಾಫ್ಸ್. ಇಲ್ಲಿ ನನಗೆ ಹೇಳಲಿಕ್ಕಿರುವಂತಹದ್ದು,
ನಮ್ಮ ಈಗಾಗಲೇ ಆಜಬ್ಬರ ವಿಚಾರದಲ್ಲಿ ಇಲ್ಲಿ ಮಾತನಾಡುವಂತಹ ವೇದಿಕೆ ಆಗ್ತದೆ. ಯಾಕಂದ್ರೆ ಅವರನ್ನು ನೋಡುವಾಗ ಅವರು ಮಾಡಿದಂತಹ ಸಾಧನೆ ಖಂಡಿತವಾಗಿಯೂ ಇಷ್ಟೊಂದು ಕೆಳಮಟ್ಟದಲ್ಲಿ ಇದ್ದುಕೊಂಡು ಅದೇ ರೀತಿ ಆ ಒಂದು ಪ್ರಯತ್ನ ಅಂತ ಕನಸು ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಿಲ್ಲ. ಅವರಿಗೆ ದಕ್ಕಬೇಕಾದಂತದ್ದು ಇವತ್ತು ದಕ್ಕಿದೆ ಎಂಬಂತದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಅದೇ ರೀತಿ ಸಿಟಿ ಡೈಮಂಡ್ ಅಂಡ್ ಗೋಲ್ಡ್ಸ್ ಏನು ನೀವು ಈ ಒಂದು ಶಾಪಿಂಗ್ ಮೇಳ ಒಂದು ಕಳೆದ 4-5 ತಿಂಗಳ ಇರುವಂತಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ನಿಮ್ಮ ಗ್ರಾಹಕರು ಕೂಡ ಮೆಚ್ಚುವಂತಾಗಲಿ, ಅದೇ ರೀತಿ ಗ್ರಾಹಕರಿಗೆ ಒಳ್ಳೆ ರೀತಿಯ ಸೇವೆಯನ್ನು ಕೊಡುವಂತಾಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. I am requesting one more our guest, Riyaz Ahmad Kannur, President Talent Research Foundation. Riyaz is from actually. Obviously. ಎಲ್ಲರಿಗೂ ಶುಭ ನಮನೆಗಳನ್ನು ಹೇಳುತ್ತಾ, ಸಿಟಿ ಗೋಲ್ಡ್ ಅಂತ ಹೇಳುವಾಗ ಎಲ್ಲರಿಗೂ ನೆನಪಾಗುವುದು ಇವರ ಕಸ್ಟಮರ್ ಫ್ರೆಂಡ್ಲಿ ಅಂತ. ಯಾಕಂದ್ರೆ ಇಲ್ಲಿಗೆ ಯಾಕೆ ಕಸ್ಟಮರ್ ಬರ್ತಾರೆ ಅಂತ ಹೇಳಿದ್ರೆ, ತುಂಬಾ ಈ ನಮ್ಮ ಕಸ್ಟಮರ್ ಒಟ್ಟಿಗೆ ಇವರ ಇಲ್ಲಿಯ ಸಹೋದ್ಯೋಗಗಳು, ಅದೇ ಹೇಳಿದ್ರು ನವೀನ್ ಸರ್ ಹೇಳಿದ್ರು, ಇಲ್ಲಿಗೆ ಬಂದ್ರೆ ಏನಾದ್ರೂ ಒಂದು ಪರ್ಚೇಸ್ ಮಾಡುವಂತ ಆಗ್ತದೆ ಅಂತ, ಏನಾದ್ರೂ ನಾವು ಪರ್ಚೇಸ್ ಮಾಡ್ಬೇಕಂತ. ಖಂಡಿತವಾಗಿ ಇದು ಅವರ ಸರ್ವಿಸ್ ಅಂತ ಹೇಳ್ಬೇಕು, ಸಿಟಿ ಗೋಲ್ಡಿನ ಸರ್ವಿಸ್. ಅದಕ್ಕಿಂತ ಮುಗಿಲಾಗಿ ನಾನು ಹೇಳ್ಬೇಕಾದ್ರೆ, ಇವತ್ತು ಅವರು 5 ತಿಂಗಳ ಮಹಾ ಶಾಪಿಂಗ್ ಮೇಲ್ ಅಂತ ಇವತ್ತು ಮಾಡಿದ್ದಾರೆ. ಇದು ಖಂಡಿತವಾಗಿ ಸಕ್ಸಸ್ ಆಗ್ತದೆ, ದೇವರ ಅನುಗ್ರಹ ಇವರಿಗೆ ಇದೆ. ಯಾಕೆಂದ್ರೆ ಇವರ ಇನ್ನೊಂದು ಕಾರ್ಯ ಏನಂದ್ರೆ, ಇವರಲ್ಲಿ ಇದು ಸಕ್ಸಸ್ ಆಗ್ಬೇಕಾದ್ರೆ ಇವರ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತದೆ. ಎಲ್ಲ ಪ್ರತಿಯೊಂದು ಕಂಪನಿಗಳಿಗೂ, ಯಾವುದೇ ಕಂಪನಿಗಳಿಗೆ CSR ಅಂತ ಇರ್ತದೆ. ಇವರ CSR ಅರ್ಹ ಬಡವರಿಗೆ ಮುಟ್ಟಿಸುವಲ್ಲಿ ಇವರು ಸಫಲಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಇನ್ನು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದ ಹಾಕಪ್ಪನವರಾಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ಎಲ್ಲ ನಮ್ಮ ರಫೀಕ್ ಸರ್ ಆಗಿರ್ಬೋದು, ಇವರಿಗೆಲ್ಲರಿಗೂ ಬಂದ ಈ ಶುಭಕಾಮನೆಯಲ್ಲಿ ಒಂದೆರಡು ಮಾತು ಹೇಳಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳಿಕೊಂಡು ನನ್ನ ವಾಕ್ಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Now I am requesting Vidyadhar Shetty, the director of Kosakural channel. ಸಿಟಿ ಗೋಲ್ಡ್ ಅಂತಹ ಒಂದು ಸಂಸ್ಥೆ ತನ್ನದೇ ಆದ ಕ್ಷೇತ್ರದಲ್ಲಿ ವ್ಯಾಪಾರ ಉದ್ದಿಮೆಯಲ್ಲಿ ಖ್ಯಾತಿಯನ್ನು ಪಡೆದು, ಗ್ರಾಹಕರ ಸಂತೃಪ್ತಿಯನ್ನು ಪಡೆದು, ಆ ಸಂತೃಪ್ತಿಯನ್ನು ಮತ್ತೊಮ್ಮೆ ಸಮಾಜಕ್ಕೆ ಅರ್ಪಿಸುವಂತಹ, ಅಂದರೆ ಸಾಮಾಜಿಕ ಬದ್ಧತೆಯ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂತಹದ್ದನ್ನು ನಾನು ಕಳೆದ ಕೆಲವು ಸಮಯಗಳಿಂದ ನೋಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಈ ಹೊತ್ತಿನಲ್ಲಿ ಪದ್ಮಶ್ರೀಯನ್ನು ಪಡೆದಂತಹ ಹರೇಕಳ ಹಾಜಾಬರ್ ಅವರು ಸರಳ ವ್ಯಕ್ತಿ. ಅವರು ಯಾವಾಗಲೇ ಹೇಳ್ತಾರೆ, ನಾನು ಏನು ಅಂತ ಹೇಳಿಕೊಂಡು. ಅವರ ಎದುರಿನಲ್ಲಿ ನಾವು ಏನೂ ಅಲ್ಲ. ಯಾಕೆಂತ ಹೇಳಿದರೆ, ಶ್ರೀಮಂತಿಕೆ ಎನ್ನುವುದನ್ನು ಅಳೆಯುವುದು ಹಣದಿಂದಲೋ ಅಥವಾ ಅವರ ಸ್ವಭಾವದಿಂದಲೋ ಎನ್ನುವುದನ್ನು ನಾವು ನೋಡಿ ತಿಳಿಯುವುದಾದರೆ, ಹರೇಕಳ ಹಾಜಬ್ಬರಷ್ಟು ಶ್ರೀಮಂತರು ಯಾರೂ ಇಲ್ಲ. ಯಾಕೆಂದರೆ ಅವರು ಸಾಧನೆಯ ಶಿಖರವನ್ನೇರಿ ಶ್ರೀಮಂತರಾದವರು. ಆ ಸಾಧನೆಯನ್ನು ನಮಗೆ ಮಾಡಬೇಕಂತ ಹೇಳಿದ್ರು ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಪ್ರಯತ್ನ ಪಟ್ಟರು ಆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ, ಅವರು ಸಾಧನೆ ಮಾಡ್ತೇನೆ ಅಂತ ಹೇಳಿ ಹೊರಟವರಲ್ಲ. ಅವರಿಗೆ ತಿಳಿಯದಂತೆ ಅವರು ಮಾಡಿದ ಕೆಲಸಗಳು ಅವರನ್ನು ಸಾಧನೆಯ ಉತ್ತುಂಗಕ್ಕೆ ಏರಿಸಿದೆ. ಹಾಗಾಗಿ ಈ ಖ್ಯಾತಿ ಬಂದಿದೆ. ನಾವೆಲ್ಲ ಪ್ರಯತ್ನ ಪಡ್ತೇವೆ ಸಾಧನೆ ಮಾಡಬೇಕಂತ ಹೇಳಿ, ಆದರೆ ಆಗುವುದಿಲ್ಲ ನಮ್ಮ ಕೈಯಲ್ಲಿ. ಹಾಗಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅರ್ಹವಾಗಿ ಅವರಿಗೆ ಸಿಕ್ಕಿದಂತಹ ಪದ್ಮಶ್ರೀಗೆ ಸಾಮಾಜಿಕ ಬದ್ಧತೆಯಲ್ಲಿ ಅವರನ್ನು ಗೌರವಿಸುವಂತಹ, ಗುರುತಿಸುವಂತಹ ಕೆಲಸವನ್ನು ಇವತ್ತು ಸಿಟಿ ಗೋಲ್ಡ್ ಸಂಸ್ಥೆ ತನ್ನ ಖರೀದಿ ಉತ್ಸವದ ಈ ಒಂದು ಆರಂಭಿಕದ ಉದ್ಘಾಟನೆಯನ್ನು ಅವರ ಕೈಯಿಂದಲೇ ಮಾಡಿಸಿ ಗೌರವವಿದೆ. ಅದರ ಜೊತೆಗೆ ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದೆ. ಇದು ಖಂಡಿತವಾಗಿಯೂ ಸಿಟಿ ಗೋಲ್ಡ್ ಸಂಸ್ಥೆಗೆ ಮತ್ತೊಂದು ಹೆಮ್ಮೆಯ ವಿಷಯವಾಗಲಿ ಅಂತ ಹೇಳಿಕೊಳ್ತಾ, ಇಂತಹ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸಿಟಿ ಗೋಲ್ಡ್ ತನ್ನ ವ್ಯಾಪಾರ ಕ್ಷೇತ್ರದಲ್ಲಿ ಮತ್ತಷ್ಟು ಬದ್ಧತೆಯೊಂದಿಗೆ ಗ್ರಾಹಕ ಸಂತೃಪ್ತಿಯನ್ನು ಪಡೆದು ಖ್ಯಾತಿಯನ್ನು ಪಡೆಯಲಿ. ಹರೇಕಳ ಹಾಜಬ್ಬರ್ ಅವರ ಸಾಧನೆ ಮತ್ತಷ್ಟು ಮುಂದುವರಿಯಲಿ. ಅವರೊಂದಿಗೆ ಸೇರಿಕೊಳ್ಳುವಂತಹ ಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಅಂತ ಹೇಳಿಕೊಳ್ತಾ, ಎಲ್ಲರಿಗೂ ಶುಭಾಶಯಗಳು, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವಂದನೆಗಳು. ಹಾಜಬ್ಬರು ಬಂದಿದ್ದಾರೆ ಅಂತೇಳಿ ನಾನು ಬಂದಿದ್ದೇನೆ. ಹಾಜಬ್ಬರು ಇವತ್ತು ವಿಶ್ವ ವಿಖ್ಯಾತಿಯನ್ನು ಪಡೆದಿದ್ದಾರೆ. ಜಗತ್ತಿನಾದ್ಯಂತ ಅಭಿಮಾನಿಗಳನ್ನು ಪಡೆದವರು ಹಾಜಬ್ಬರು. ಮೊನ್ನೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳು ಈ ಸಲದ ಪ್ರಶಸ್ತಿ ಪ್ರದಾನ, ಪದ್ಮಶ್ರೀ ಅಥವಾ ಯಾವುದೇ
ಅದು ಕೊಟ್ಟಂತ ಸಂದರ್ಭ ಟ್ವೀಟ್ ಮಾಡಿದ್ರು. ಆ ಟ್ವೀಟಿಗೆ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಲೈಕ್ ಅರೇಕಲ್ ಹಾಜಬ್ಬರಿಗೆ. ಅವರ ಮುಂದೆ ಅಲ್ಲಿ ಅವರು ಕೋಟ್ ಹಾಕಿದವರು, ಇನ್ನು ಒಳ್ಳೆ ಮೇಕಪ್ ಮಾಡಿ, ಇನ್ನು ಸ್ಟಾರ್ಸ್ಗಳೆಲ್ಲ ಮಂಕಾಗಿ ಬಿಟ್ಟು. ಹಾಜಬ್ಬರ ಬಗ್ಗೆ ನಾನು ಬಹಳಷ್ಟು ಮಾತಾಡಿದ್ದೇನೆ, ಯಾಕಂದ್ರೆ ಅವರು ನನ್ನನ್ನು ಕರೆಯುವುದೇ ಹಾಲೂಜಿಯನ್ನು ಅಂತ ಹೇಳಿ. ಅವನನ್ನು ಸರ್ವಶಕ್ತ ಯಾವ ಹಂತಕ್ಕೆ ಮುಟ್ತಾನೆ ಎಂಬುದಕ್ಕೆ ನಮ್ಮ ಮುಂದೆ ಕಣ್ಣ ಮುಂದೆ ಇರ್ತಕ್ಕಂಥ ಒಂದು ಜೀವಂತ ಉದಾಹರಣೆ ಅರೇಕಲ್ ಹಾಜಬ್ಬ ಅವರು. ನಾವು ಅವರಿಗೆ ಒಂದು 2 ಜೋಡಿ ಬಟ್ಟೆ ಕೊಟ್ಟಿದ್ದೇವೆ, ರಿಯಾಜ್ ಇದ್ದಾರೆ. ಯಾಕಂದ್ರೆ ಅರೇಕಲ್ ಹಾಜಬ್ಬರನ್ನು ಜಗತ್ತಿಗೆ ಪರಿಚಯಿಸುವುದರಲ್ಲಿ ಬಹಳಷ್ಟು ಶ್ರಮ ಹಾಕಿದಂತ ಒಂದು ಸಂಸ್ಥೆ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಕೂಡ ಆಗುತ್ತೆ, ಅಭಿಮಾನ ಕೂಡ ಆಗುತ್ತೆ. ಅವರ ಬಗ್ಗೆ ನಾವು ಕನ್ನಡದಲ್ಲಿ ಪುಸ್ತಕ ಮಾಡಿದ್ದೇವೆ, ಇಂಗ್ಲಿಷಲ್ಲಿ ಪುಸ್ತಕ ಮಾಡಿದ್ದೇವೆ, ಅವರ ಹಳೆಯ ಮನೆ ರಿಪೇರಿ ಮಾಡಿಕೊಟ್ಟಿದ್ದೇವೆ. ಇದೀಗ ಕ್ರೈಸ್ತ ಸಹೋದರರು ಹೊಸ ಮನೆ ಮಾಡಿ ಕೊಟ್ಟಿದ್ದಾರೆ, ತುಂಬಾ ಸಂತೋಷ. ಹೀಗೆ ಹಾಜಬ್ಬರ ಒಂದು ಸಾಧನೆಯ ಹಿಂದೆ ಒಂದು ಏಣಿಯಾಗಿ ನಿಂತ ಒಂದು ಸಂಸ್ಥೆ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್. ಅವರಿಗೆ ಒಂದು 2 ಜೋಡಿ ಬಟ್ಟೆ ಕೊಟ್ಟೆವು ನಾವು. ಇದನ್ನು ನೀವು ಹೋಗುವಾಗ ಹಾಕಿಕೊಳ್ಬೇಕು ಅಂತ ಹೇಳಿ. ನಮ್ಮಿಂದ ಈವರೆಗೂ ಆ ಬಟ್ಟೆ ಹಾಕಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಅದೇ ಬಟ್ಟೆಯಲ್ಲಿದ್ದಾರೆ. ಅವರ ಕೈಯಲ್ಲೊಂದು ವಾಚು ಇಲ್ಲ, ಒಳ್ಳೆ ಮೊಬೈಲ್ ಇಡುವುದಿಲ್ಲ. ಒಂದು ಮಾತು ಹೇಳಿ ಮುಗಿಸ್ತೇನೆ. ಅವರಿಗೆ CNN ರಿಯಲ್ ಹೀರೋ ಪ್ರಶಸ್ತಿ ಬಂತು. ತೊಟ್ಟೆ ಕ್ಯಾನ್ಸಲ್ ಆಗಿದೆ. CNN ರಿಯಲ್ ಹೀರೋ ಅಂತ, CNN ರಿಯಲ್ ಹೀರೋ ಆ ಅವಾರ್ಡ್ ತಗೊಂಡು ಅದು ಬಾಂಬೆಯಲ್ಲಿ ಕೊಟ್ಬಿಟ್ರು. ಬಾಂಬೆಯಲ್ಲಿ ತಾಜ್ ಹೋಟೆಲ್ ಕೊಟ್ಟರು, 5 ಸ್ಟಾರ್ ತಾಜ್ ಹೋಟೆಲ್. ಅಲ್ಲಿ ಅವರು ಸ್ನಾನ ಎಲ್ಲ ಮಾಡಲಿಲ್ಲ, ಯಾಕಂದ್ರೆ ಅದನ್ನು ತಿರುಗಿಸ್ಲಿಕ್ಕೂ ಅವರಿಗೆ ಗೊತ್ತಿರಲಿಲ್ಲ ಅದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ. ಅಂತ ಹಾಜಬ್ಬರು 5 ಲಕ್ಷ ಕೊಟ್ಬಿಟ್ರು. 5 ಲಕ್ಷ ಅವರಿಗೆ, ಅವರ ಸಂಸ್ಥೆಗಳ, ಅವರ ಸ್ಕೂಲಿಗಲ್ಲ. ಅವರ ಮನೆ ಆ ಸಂದರ್ಭದಲ್ಲಿ ಮನೆ ಸೋರ್ತಾ ಇದೆ, ಮೂಲೆ ಹಂಚಿಗಳೆಲ್ಲ ಹೋಗಿದೆ. ಮನೆಯಲ್ಲಿ ಹೋದವರಿಗೆ ಕೂತ್ಕೊಳ್ಳಿಕ್ಕೆ ಕುರ್ಚಿ ಇಲ್ಲ, ಹೆಂಡತಿಗೆ ಹುಷಾರಿಲ್ಲ, ಕೈಯಲ್ಲೊಂದು ಮೊಬೈಲು ಇಲ್ಲ, ಸಮಸ್ಯೆಗಳ ಒಂದು ಸುಳಿಯಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ನಾನಾಗುತ್ತಿದ್ದರೆ, ನೀವಾಗುತ್ತಿದ್ದರೆ 5 ಲಕ್ಷ ಸಿಕ್ಕಿದ ಕೂಡಲೇ ಏನೆಲ್ಲ ಖರೀದಿ ಮಾಡಬೇಕು ಅಂತ ನಮ್ಮ ಕಣ್ಣ ಮುಂದೆ ಬರುತ್ತಿತ್ತು. ಹಾಜಬ್ಬರು ಆ 5 ಲಕ್ಷವನ್ನು ಹಿಡ್ಕೊಂಡು ಬಂದು ಅದಕ್ಕೆ ಮತ್ತೆ ಸ್ವಲ್ಪ 1.5 ಲಕ್ಷ ಸೇರಿಸಿ ಸನ್ಮಾನ್ಯ ಜಿಲ್ಲಾಧಿಕಾರಿ ಹತ್ರ ಹೋಗಿ ಕೊಟ್ಟು, ಸರ್ ನನ್ನ ಪಕ್ಕದಲ್ಲಿ ಒಂದು ಜಾಗ ಇದೆ, ಸರ್ಕಾರಿ ಜಾಗ ಇದೆ, ನನ್ನ ಮಕ್ಕಳಿಗೆ ಆಟ ಆಡಲಿಕ್ಕೆ ಏನು ಮೈದಾನ ಬೇಕು ಅಂತ ಹೇಳಿ ಆ ಹಣವನ್ನು ಪೂರ್ತಿ ಉಪಯೋಗಿಸಿಕೊಂಡು ಆಟದ ಮೈದಾನವನ್ನು ಖರೀದಿಸಿದ ಪುಣ್ಯಾತ್ಮ ಅವರು. ಹಾಜಬ್ಬರು ಬೆಳಿಗ್ಗೆ 1 ಗ್ಲಾಸ್ ಸಣ್ಣ ಚಾ ಕುಡ್ಕೊಂಡು ಬಂದ್ರೆ ಮತ್ತೆ ಮನೆಗೆ ಹೋಗಿ ರಾತ್ರಿ ಊಟ ಮಾಡುವುದು, ಮಧ್ಯಾಹ್ನ ಊಟ ಮಾಡೋದು. ನನ್ನ ಮಿತ್ರ ಇಲ್ಲಿ ಹಂಸಮ್ಮನವರು ಇದ್ದಾರೆ, ಇಲ್ಲಿ ಹೋದ್ರು ಹಂಸಮ್ಮನ ಅವರು ಒಂದು ದಿನ ಹೋಟೆಲಿಗೆ ಕರ್ಕೊಂಡು ಹೋಗಿ ಊಟ ಮಾಡ್ಲಿಕ್ಕೆ ಬಹಳಷ್ಟು ಒತ್ತಡ ಹಾಕಿದ್ರು. ಊಟ ಮಾಡಿ ಆಗ ಹಾಜಬ್ಬರು ಇಲ್ಲ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ. ಬಹಳ ಒತ್ತಡ ಮಾಡಿದ್ದಕ್ಕೆ ಅವರು ಒಂದು ಮಾತು ಕೇಳ್ತಾರೆ, ಇವತ್ತು ಮಧ್ಯಾಹ್ನ ನೀವು ಊಟ ಕೊಡಬಹುದು, ನಾಳೆ ಮಧ್ಯಾಹ್ನ ನಿಮಗೆ ಊಟ ಕೊಡುವುದು ಯಾರು? ನನ್ನ ಹೊಟ್ಟೆ ಇವತ್ತು ಊಟ ಇಲ್ಲದೆ, ಊಟ ಮಾಡದೆ ಆ ಬದುಕಿಗೆ ನಾನು ಸತ್ತಾಗಿದ್ದೇನೆ. ಅದಕ್ಕೋಸ್ಕರ ನನ್ನ ಬುದ್ಧಿಯನ್ನು ಹಾಳು ಮಾಡುವುದು ಬೇಡ, ನಾನು ತಿನ್ನುವುದಿಲ್ಲ ಅಂತ ಹೇಳಿ. ನೀವು ಸಾಧ್ಯ ಆದರೆ ಅವರಿಗೆ 1 ಹೊತ್ತು ಮಧ್ಯಾಹ್ನ ಊಟ ಕೊಡಿ. ಅವರು ಊಟ ತಿನ್ನಲಿಲ್ಲ. ತನ್ನ ಹೊಟ್ಟೆಯನ್ನು ಕಟ್ಟಿ, ತನ್ನ ಹಸಿವನ್ನು ಕಟ್ಟಿ, ತನ್ನೂರ ಮಕ್ಕಳಿಗೆ ಶಾಲೆಯಲ್ಲಿ ಕಲಿದಂತ ಪುಣ್ಯಾತ್ಮ ಅವರು ಯಾರು? ಅರೇಕಲ್ ಹಾಜಬ್ಬ. ನೀವು ಆಲೋಚನೆ ಮಾಡಿ, ಒಬ್ಬ ಸಾಮಾನ್ಯ ಜೋರು ಗಾಳಿ ಬಂದ್ರೆ ಅವರು ಹಾರಿಕೊಂಡು ಹೋಗ್ತಾರೆ. ಜೋರು ಗಾಳಿ, ಬಿರುಗಾಳಿ ಬಂದ್ರೆ ಹಾರಿಕೊಂಡು ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವ. ಅಂತ ಒಂದು ವ್ಯಕ್ತಿತ್ವ ಯಾರು ಅವರನ್ನು ಕೆಲವು ಮನೆಗೆ ಹೋದಾಗ, ಅವರ ಪುಸ್ತಕ ಬರೆದಿದೆ, ಪುಸ್ತಕದಲ್ಲಿ ಉಂಟು, ಒಂದು ಮನೆಗೆ ಹೋದಾಗ ಯಾವನೋ ಒಬ್ಬ ಭಿಕ್ಷುಕ ಬೇಟೆಗೆ ಬಂದಿದ್ದಾನೆ ಅಂತೇಳಿ ನಾಯಿ ಇಟ್ಟು ಓಡಿಸಿದವರಿದ್ದಾರೆ. ಆ ನಾಯಿ ಇಟ್ಟವರು ಇವತ್ತು ಅಲ್ಲೇ ಇದ್ದಾರೆ. ಹಾಜಬ್ಬರು ಇವತ್ತು ಮೊನ್ನೆ ಅನುಷ್ಕಾ ಶರ್ಮಾ ಕೂಡ ಟ್ವೀಟ್ ಮಾಡಿದ್ದಾರೆ ಅಲ್ವಾ? ಹೌದು ನೋಡಿ ಎಂತವರು. ನನಗೆ ಮೊನ್ನೆ ಒಬ್ಬರು ಫ್ರೆಂಡ್ ಫೋನ್ ಮಾಡಿದ್ರು, ಒಬ್ಬರು ಫ್ರೆಂಡ್, ಒಬ್ಬರು ಮೇಷ್ಟ್ರು, ಅವರ ಪರಿಚಯದ ಒಬ್ಬರು ಜಡ್ಜ್ ನನಗೆ ಒಂದು ಸಲ ಹಾಜಬ್ಬರನ್ನು ಮೀಟ್ ಮಾಡಿಸಿಕೊಡಿ. ನಾನು ಮೊನ್ನೆ ನನ್ನ ಸ್ಟೇಟಸ್ ಅಲ್ಲಿ ಹಾಕಿದೆ, ಒಂದು ಕಾಲಕ್ಕೆ ಹಾಜಬ್ಬರು ಕಚೇರಿಗೆ ಹೋಗಿ ಅಧಿಕಾರಿಗಳಿಗಾಗಿ ಕಾಯ್ತಾ ಇದ್ರು, ಗಂಟೆಗಟ್ಟಲೆ ಕಾಯ್ತಾ ಇದ್ರು. ಇವತ್ತು ಹಾಜಬ್ಬರನ್ನು ಭೇಟಿಯಾಗಲಿಕ್ಕೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನಮ್ಮ ಪವಿತ್ರ ಕುರಾನಲ್ಲಿ ಒಂದು ವಾಕ್ಯ ಇದೆ, ಇನ್ನಲ್ಲಾಹ ಮಹಸ್ವಾಬಿರೀನ್ ಅಲ್ವಾ? ಅಲ್ಲಾಹನ ಯಾರೊಟ್ಟಿಗಿದ್ದಾನೆ? ಸಹನೆ ಇದ್ದವನೊಟ್ಟಿಗೆ, ತಾಳ್ಮೆ ಇದ್ದವನೊಟ್ಟಿಗೆ, ಸಬೂರ್ ಇದ್ದವನೊಟ್ಟಿಗೆ ಅಲ್ಲಾಹನ ಇದ್ದಾನೆ ಎಂಬುದಕ್ಕೆ ಸಾಕ್ಷಿಯಾಗಿ ನಮ್ಮ ಮುಂದೆ ಅರೇಕಲ್ ಹಾಜಬ್ಬ ಇದ್ದಾರೆ. ಅವರ ಹತ್ರ ತಾಳ್ಮೆ ಇತ್ತು. ನನ್ನ ಆಫೀಸಿಗೆ ನವೀನ್ ಸರ್, ನನ್ನ ಆಫೀಸಿಗೆ ಅವರು ಒಂದು ಗ್ಯಾಸ್ ಸಿಲಿಂಡರ್ಗೆ 7 ಸಲ ಬಂದಿದ್ದಾರೆ.
ಆಗ ಸಾಮಾನ್ಯ ಮನುಷ್ಯ ಬಹಳಷ್ಟು ಪ್ರಶಸ್ತಿ ತಗೊಂಡಂತ ಒಬ್ಬ ವ್ಯಕ್ತಿ 7 ಸಲ ಬಂದಿದ್ದಾರೆ. ಫಸ್ಟ್ ಟೈಮ್ ಹೇಗೆ ಬಂದಿದ್ದಾರೆ, 7ನೇ ಸಲ ಬರುವಾಗ ಕೂಡ ಅವರ ಆಟಿಟ್ಯೂಡ್, ಅವರ ಟೋನ್, ಅವರ ಮಾತು ಎಲ್ಲವೂ ಹಾಗೆ ಇತ್ತು. ಒಂದಿಷ್ಟು ಬದಲಾವಣೆ ಇಲ್ಲ. ಈ ಜಗತ್ತಿನಲ್ಲಿ 25 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ ಯಾರಿಗೂ ಹಾಜಪ್ಪ ಎಂಬ ವ್ಯಕ್ತಿ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಹಾಜಪ್ಪರು ಹೇಗಿದ್ದರು, ಇವತ್ತೂ ಕೂಡ ಒಂದು ಅಣುವಿನಷ್ಟು ಕೂಡ ಬದಲಾಗದ ಒಂದು ವ್ಯಕ್ತಿತ್ವ ಇದ್ರೆ ಅದು ಅರೇಕಲಾಜಪ್ಪ. ಅವರಲ್ಲಿ ನೀವು ಯಾವ ಬದಲಾವಣೆಯನ್ನು ಕಾಣಕ್ಕೆ ಸಾಧ್ಯ ಇದೆ? ಸ್ವಲ್ಪ ಮಾತಾಡ್ತಾರೆ, ಸ್ವಲ್ಪ ಬದಲಾವಣೆ ಅಂದ್ರೆ ಸ್ವಲ್ಪ ಸ್ಪೀಚ್ ಮಾಡ್ತಾರೆ, ಅದೊಂದು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರ ಡ್ರೆಸ್ ಆಗಲಿ, ಅವರ ಊಟದ ಶೈಲಿ ಆಗಲಿ, ಅವರ ಜೀವನವಾಗಲಿ, ಅವರ ಮಾತಾಗಲಿ, ಪ್ರತಿಯೊಬ್ಬರನ್ನು ನೆನಪಿಟ್ಕೊಳ್ತಾರೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾರೆ, ಪ್ರತಿಯೊಬ್ಬರನ್ನು ಗೌರವಿಸ್ತಾರೆ, ಪ್ರತಿಯೊಂದು ವ್ಯಕ್ತಿತ್ವಕ್ಕೂ ಗೌರವ ಕೊಡ್ತಾರೆ. ಸರ್ವ ಜಾತಿ, ಮತ, ಧರ್ಮ, ಪಂಥಗಳಿಂದ ಗೌರವಿಸಲ್ಪಡುವ ನನ್ನೊಬ್ಬರು ಡ್ರೈವರ್ ಹೇಳಿದ್ರು, ಒಬ್ರು ಅವರು ಮದರ್ ತೆರೇಸಾ ತರ ಅಂತ ಹೇಳುವಂಥದ್ದು. ಅಷ್ಟು ದೊಡ್ಡ ಸ್ಥಾನ ಇವತ್ತು. ಇವತ್ತು ನವೀನ್ ಡಿಸೋಜ ಅವರು ಅದನ್ನೇ ಹೇಳಿದ್ರು, ನಾನು ಮದರ್ ತೆರೇಸರನ್ನು ಕಂಡಿದ್ದೇನೆ, ಇವತ್ತು ಇವರೊಟ್ಟಿಗೆ ಕೂತ್ಕೊಳ್ಳುವಂತ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳುವಂಥದ್ದು. ಆದ್ರಿಂದ ನನ್ನ ಮಾತು ಮುಗಿಸ್ತೇನೆ. ನನ್ನ ಪ್ರೀತಿಯ ಸಹೋದರರೇ, ಇವತ್ತು ಹಾಜರನ್ನು ಸಿಟಿ ಗೋಲ್ಡ್ ಸನ್ಮಾನಿಸಿದ ಘೋಷಣೆ ಕಳೆದ ಸಲ ಕೂಡ ಒಂಥರ ಮಾಡಿದ್ದೆ, ಸನ್ಮಾನ ಆಗಿದೆ, ಪದ್ಮಶ್ರೀ ಘೋಷಣೆ ಆದ ನಂತರ ಆಗಿದೆ. ಇವತ್ತು ತಗೊಂಡು ಬಂದ ನಂತರ ಮತ್ತೊಮ್ಮೆ ಅವರ ಹತ್ರ ರಿಬನ್ ಕಟ್ ಮಾಡಿಸಿ ಅವರಿಗೆ ಸನ್ಮಾನ ಮಾಡಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ನಾನು ಸಿಟಿ ಗೋಲ್ಡ್ಗೆ ಒಬ್ಬ ಪರ್ಮನೆಂಟ್ ಜನ ಇಲ್ಲಿಗೆ ಬರ್ತಾ ಇರ್ತೇನೆ, ದಾರಿಯಲ್ಲಿ ಹೋಗುವಾಗ ಬರ್ತೇನೆ, ಇಲ್ಲಿ ಎಲ್ಲಾ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದೇನೆ. ಮತ್ತು ನಿಮ್ಮೆಲ್ಲ ಸಿಟಿ ಗೋಲ್ಡಿನ ಎಲ್ಲ ಏನು ಸಾಮಾಜಿಕ ಕಾರ್ಯಕ್ರಮಗಳು ಏನಿದೆ, ಮದುವೆ ಇರ್ಬೋದು, ಇನ್ನಿತರ ಏನು ಬಡಬಗರಿಗೆ ಮಾಡ್ತಕ್ಕಂಥ ಸಹಾಯ, ಇದೆಲ್ಲವನ್ನು ಕಣ್ಣಾರೆ ಕಂಡಂತ ವ್ಯಕ್ತಿ ಈ ಒಂದು ಸಿಟಿ ಗೋಲ್ಡ್ ಬಹಳಷ್ಟು ಎತ್ತರಕ್ಕೆ ಏರಲಿ. ಈ ಸಿಟಿ ಗೋಲ್ಡಿನ ಏನು ಸೇವೆ ಎಲ್ರಿಗೂ ಲಭಿಸುವಂತಾಗಲಿ, ನಿಮ್ಮ ನಗು ಮುಖದ ಸೇವೆ ಅದು ಮುಂದುವರಿಯಲಿ, ಕಸ್ಟಮರ್ಸ್ಗೆ ಬಹಳಷ್ಟು ಏನು ಉತ್ತಮವಾದಂತಹ ಒಂದು ಸೇವೆ ಕೊಡುವಂತಾಗಲಿ ಅಂತ ಹಾರೈಸಿದ ಹಾಜರಿದ್ದಾರೆ. ಹಾಗೆ ನಮ್ಮ ಇನ್ನೊಬ್ಬರು ನಮ್ಮ ವಿದ್ಯಾಧರ ಶೆಟ್ಟಿಯವರ ಅವರಿಗೂ ಕೂಡ ಮೊನ್ನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಯಾವತ್ತೋ ಬರಬೇಕಿತ್ತು, ಆದರೂ ತಡವಾಗಿ ಆದರೂ ಬಂದು ತುಂಬಾ ಸಂತೋಷ. ಅವರ ಸೇವೆಯನ್ನು ಕೂಡ ಅಭಿನಂದಿಸ್ತಾ, ವೇದಿಕೆಯಲ್ಲಿ ಇಬ್ಬರು ನಮ್ಮ 2 ರಾಜಕೀಯ ನಾಯಕರಿದ್ದಾರೆ. ದೇವರು ಇಬ್ಬರಿಗೂ ಕೂಡ ಉಜ್ವಲವಾದಂತಹ ಭವಿಷ್ಯ ಕೊಡಲಿ, ಅವರಿಗೆ ಅವರ ರಾಜಕೀಯ ಜೀವನದಲ್ಲಿ ಉತ್ತುಂಗಕ್ಕೆ ಏರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಫೀಜ್ ಅವರಿಗೆ ಮತ್ತೆ ಇಮ್ರಾನ್ ಅವರಿಗೆ, ನಮ್ಮ ನಿರೂಪಕರಿಗೆ, ಇದರ ನಮ್ಮ ಅಜೀಜ್ ಅವರಿಗೆ, ಹಕ್ ಅವರಿಗೆ, ಇದರ ಎಲ್ಲ ಇಡೀ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಜಬ್ಬರು ನಮಗೊಂದು ಪಾಠ ಆಗಲಿ, ಹಾಜಬ್ಬರ ಬದುಕು ನಮಗೆಲ್ಲರಿಗೂ ಒಂದು ಮಾದರಿಯಾಗಿದೆ. ಅದನ್ನು ಫಾಲೋ ಮಾಡುವ, ಅವರಂತೆ ಬದುಕುವ, ಅವರಂತೆ ನಮ್ಮ ಮನಸ್ಸಲ್ಲಿ ನಿಸ್ವಾರ್ಥವಾದಂತಹ, ನಿಷ್ಕಲ್ಮಶವಾದಂತಹ ಸೇವಾ ಮನೋಭಾವ ಬರಲಿ ಅಂತ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್. ಸಿಟಿ ಗೋಲ್ಡ್ ಮಾಲಿಗೆಯ ಮಹಾ ಶಾಪಿಂಗ್ ಫೆಸ್ಟಿವಲ್ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಅಕ್ಷರಸಂತ ಅರಕಲ ಹಾಜಬ್ಬರ್ ಅವರು, ಪದ್ಮಶ್ರೀ ಅರಕಲ ಹಾಜಬ್ಬರ್ ಅವರು ನಾನು ಆತ್ಮೀಯವಾಗಿ ಸಿಟಿ ಗೋಲ್ಡ್ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ನವೀನ್ ಡಿಸೋಜ ಸರ್ ಅವರು ಇದರ ಕಾರ್ಯಕ್ರಮಕ್ಕೆ ಆಗಮಿಸಿ ಹಿತನುಡಿಯನ್ನು ನೀಡಿದ್ದಾರೆ. ಅವರಿಗೆ ನಾನು ಸಿಟಿ ಗೋಲ್ಡ್ ಸಂಸ್ಥೆಯ ಪರವಾಗಿ ಆತ್ಮೀಯ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಇನ್ನೊಬ್ಬ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಮುನಿಪೆಂಗ್ರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರು ನಾನು ಆತ್ಮೀಯವಾಗಿ ಸಿಟಿ ಗೋಲ್ಡ್ ಸಂಸ್ಥೆಯ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ರಿಯಾಜ್ ಕಣ್ಣೂರ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ಆತ್ಮೀಯವಾದ ಸಿಟಿ ಗೋಲ್ಡ್ ಸಂಸ್ಥೆಯ ಪರವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯಾಗಿ ಆಗಮಿಸಿದಂತ ರಫೀಕ್ ಮಾಸ್ಟರ್ ಸರ್ ಅವರಿಗೆ ನಾನು ಸಿಟಿ ಗೋಲ್ಡ್ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕರ್ನಾಟಕ ರಾಜ್ಯದ 2021ನೇ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ವಿದ್ಯಾಧರ್ ಶೆಟ್ಟಿ ಸರ್ ಕೂಡ ಆಗಮಿಸಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಹೂಗುಚ್ಛ ನೀಡಿ ಸನ್ಮಾನಿಸಿದ್ದೇವೆ. ಅವರನ್ನು ಕೂಡ ನಾನು ಸಿಟಿ ಗೋಲ್ಡ್ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಕರ್ತರ ಮಿತ್ರರಿಗೂ, ಅದೇ ರೀತಿ ನಮ್ಮ ಗ್ರಾಹಕರಿಗೂ, ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ಆತ್ಮೀಯ ಧನ್ಯವಾದವನ್ನು ಸಮರ್ಪಿಸಿದ ನನ್ನ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.